ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತಮ್ಮ ಕರ್ತವ್ಯದ ಅರಿವು, ಅಪರಾಧ ಕೃತ್ಯಗಳ ಕುರಿತು ಜಾಗೃತಿ ಮೂಡಿಸುವ ಜಾಗೃತಿ ಜಾಥಾ ಪುತ್ತೂರಿನಲ್ಲಿ ನಡೆಯಿತು. ಪುತ್ತೂರು ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾದ ಈ ಜಾಥಾ ಪೊಲೀಸ್ ಸ್ಟೇಷನ್ನಿಂದ ಪುತ್ತೂರು ದರ್ಬೆ ಸರ್ಕಲ್ವರೆಗೆ ನಡೆಯಿತು. ಈ ಜಾಗೃತಿ ಜಾಥಾಕ್ಕೆ ಪುತ್ತೂರು ಎಎಸ್ಪಿ ಲಖನ್ ಸಿಂಗ್ ಚಾಲನೆಯನ್ನ ನೀಡಿದ್ರು. ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಗೋಪಾಲ್ ನಾಯ್ಕ್, ಟ್ರಾಫಿಕ್ ಎಸ್ಐ ರಾಮನಾಯ್ಕ್, ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಕುಸುಮಾಧರ್, ಎಸ್ಐ ಸೇಸಮ್ಮ ಸೇರಿದಂತೆ ಹಲವು ಅಧಿಕಾರಿಗಳು ಈ ಜಾಥಾದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದರು.